ಕೊರೋನಾ ಸೋಂಕು ಹಬ್ಬುವ ಭೀತಿಯ ಹಿನ್ನೆಲೆಯಲ್ಲಿ ಗಡಿ ಪ್ರದೇಶದ ಮೂಲಕ ಸಂಚಾರವನ್ನು ನಡೆಸ್ತಾ ಇದ್ದಂತಹ ಕಾಸರಗೋಡು ಮತ್ತು ಮಂಗಳೂರು ನಡುವಿನ ಸ್ಥಗಿತಗೊಂಡಿದ್ದಂತಹ ಸಾರಿಗೆ ಸಂಚಾರ 6 ತಿಂಗಳ ಬಳಿಕ ಮತ್ತೆ ಪುನರ್ ಆರಂಭಗೊಂಡಿದೆ. ಇಂದಿನಿಂದ ನೇರ ಬಸ್ಸು ಸಂಚಾರ ಆರಂಭಗೊಂಡಿದ್ದು ಪ್ರಯಾಣಿಕರು ಕೂಡ ಬಸ್ಸು ಸಂಚಾರಕ್ಕೆ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಕೊರೋನಾ ಹಬ್ಬುವಂತಹ ಆತಂಕದ ನಡುವೆ ಹಾಗೂ ಕಾಸರಗೋಡು ಜಿಲ್ಲೆಯಲ್ಲಿ ವ್ಯಾಪಕ ಸೋಂಕು ಇದ್ದ ಕಾರಣ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಇದಕ್ಕೆ ಕಳೆದ ಹಲವು ಸಮಯಗಳಿಂದ ಹೇರಲಾಗಿದ್ದಂತಹ ನಿರ್ಬಂಧದಿಂದಾಗಿ ತಲಪಾಡಿ ಮೂಲಕ ಮಂಗಳೂರಿಗೆ ಬರ್ತಾ ಇದ್ದ ಸಾವಿರಾರು ಮಂದಿ ವಿದ್ಯಾರ್ಥಿಗಳು, ಉದ್ಯೋಗಿಗಳು, ನೌಕರರಿಗೆ ಕಷ್ಟವಾಗಿದ್ದು ಇದೀಗ ಬಸ್ಸು ಸಂಚಾರ ಆರಂಭಗೊಂಡಿದ್ದು ಎಲ್ಲರೂ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಮತ್ತು ಕೇರಳ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸುಗಳು ಬೆಳಗಿನಿಂದಲೇ ಓಡಾಟವನ್ನು ಆರಂಭ ಮಾಡಿವೆ. ಕರ್ನಾಟಕದ 30 ಬಸ್ಸುಗಳು ಮತ್ತು ಕೇರಳದ 30 ಬಸ್ಸುಗಳು ಈ ಮಾರ್ಗದಲ್ಲಿ ದಿನನಿತ್ಯ ಓಡಾಟವನ್ನು ನಡೆಸ್ತಾ ಇವೆ. ಪ್ರತಿ 5 ನಿಮಿಷಕ್ಕೊಂದು ಬಸ್ಸು ಸಂಚಾರವಿದೆ. ಇಂದು ಮೊದಲ ದಿನ ಕೇರಳ ಸರ್ಕಾರದ 23 ಬಸ್ಸುಗಳು ಮತ್ತು 24 ಕರ್ನಾಟಕದ ಬಸ್ಸುಗಳು ಸಂಚಾರವನ್ನು ಆರಂಭ ಮಾಡಿವೆ. ಪ್ರತಿ ಬಸ್ಸಿಗೆ 25,000ವರೆಗೆ ಆದಾಯ ಬರುತ್ತದೆ ಎನ್ನುತ್ತಾರೆ ಕೇರಳ ಕೆಎಸ್ಆರ್ಟಿಸಿ ಸಂಸ್ಥೆಯ ಸಿಬ್ಬಂದಿ ರವಿ. കാസർഗോഡ് ഡിപ്പോട്ടിന് ഇപ്പോൾ 23 സർവീസ് ഉണ്ട്. മംഗലാപുരത്ത് ഇപ്പോൾ മുതൽ മംഗലാപുരം ഇതുവരെ തലപ്പാടി ഓടിക്കൊണ്ടിരിക്കുന്ന ബസ്സാണ്. ഇപ്പോൾ ഇന്ന് മുതൽ മംഗലാപുരത്തേക്ക് ഓടിക്കൊണ്ടിരിക്കും. പിന്നെ അതോടെ ഡിപ്പോട്ടായിട്ട് വരുന്ന കണ്ണൂർ, പയ്യന്നൂർ, കാഞ്ഞങ്ങാട് എന്നീ സ്ഥലങ്ങളിലെ കോട്ടിൽ വരുന്ന ബസ്സുകൾ ഇവിടത്തേക്ക് വരും. പിന്നെ ഇതുപോലെ കൊല്ലൂർ, മൂകാംബിക, പിന്നെ മണിപ്പാലി ഇങ്ങനെ സർവീസുകളൊക്കെ നാളെ മുതൽ ഇങ്ങോട്ട് സ്റ്റാർട്ട് ചെയ്യുന്നുണ്ട്. ഞായറാഴ്ച കൊണ്ട് കാസർഗോഡ് നിന്ന് ബാംഗ്ലൂർ സർവീസുകളെല്ലാം പുറപ്പെടുന്നുണ്ട്.